ಮಂಗಳೂರು ದಸರಾಕ್ಕೆ ಶುಭ ಕೋರಿ ನಗರದ ಲೇಡಿ ಹಿಲ್ ಬಳಿ ಹಾಕಲಾಗಿದ್ದ ಬೃಹತ್ ಫ್ಲೆಕ್ಸ್ ದಾರಶಾಹಿಯಾಗಿದೆ. ಗುರುವಾರ ಸಂಜೆ ಸುರಿದ ಗಾಳಿ ಮಳೆಗೆ ಈ ಅಪಾಯಕ್ಕೆ ಆಹ್ವಾನ ನೀಡುತ್ತಿದ್ದ ಬೃಹತ್ ಫ್ಲೆಕ್ಸ್ ನೆಲಕ್ಕೆ ಉರುಳಿ ಬಿದ್ದಿದ್ದು, ಈ ಸಂದರ್ಭ ನಡೆದುಕೊಂಡು ಹೋಗುತ್ತಿದ್ದ ಮಹಿಳೆ ಮತ್ತು ವಾಹನಗಳು ಕೂದಲೆಲೆ ಅಂತರದಲ್ಲಿ ಪವಾಡ ಸದೃಶವಾಗಿ ಪಾರಾಗಿದ್ದಾರೆ. ರಸ್ತೆ ಮುಖವಾಗಿ ಬಿದ್ದದ್ದರಿಂದ ಅಪಾಯ ತಪ್ಪಿದ್ದು, ಒಂದು ವೇಳೆ ಹಿಮ್ಮುಖವಾಗಿ ಬಿದ್ದಿದ್ದರೆ ವಿದ್ಯುತ್ ತಂತಿಗಳಿಗೆ ತಾಗಿ ಭಾರೀ ಅನಾಹುತ ಸೃಷ್ಟಿಯಾಗುತ್ತಿತ್ತು ಎಂದು ಪ್ರತ್ಯಕ್ಷದರ್ಶಿಗಳು ಹೇಳಿದ್ದಾರೆ. ನೆಲಕ್ಕುರುಳಿದ ಫ್ಲೆಕ್ಸ್ ಅನ್ನು ಸ್ಥಳೀಯರು ಹಾಗೂ ಮುಂಭಾಗದ ಪೆಟ್ರೋಲ್ ಪಂಪ್ನ ಸಿಬ್ಬಂದಿಗಳ ಸಹಕಾರದಿಂದ ತೆರವು ಮಾಡಲಾಯಿತು. ಈ ಅಪಾಯಕಾರಿ ಫ್ಲೆಕ್ಸ್ ಬಗ್ಗೆ ಕೆಲ ದಿನಗಳ ಹಿಂದೆ ಮಾಧ್ಯಮಗಳು ವರದಿ ಬಿತ್ತರಿಸಿ ಎಚ್ಚರಿಸಿದ್ದವು. ಪಾಲಿಕೆ, ಮೆಸ್ಕಾಂ ಅಧಿಕಾರಿಗಳಿಗೂ ಮಾಹಿತಿ ನೀಡಿದ್ದವು. ಆದರೆ ಅಧಿಕಾರಿಗಳ ಬೇಜವಾಬ್ದಾರಿ ಯಾವುದೇ ಕ್ರಮಕ್ಕೆ ಮುಂದಾಗಿರಲಿಲ್ಲ. ಮಾಧ್ಯಮದಲ್ಲಿ ಪ್ರಸಾರ ಆಗಿರೋದು ಅಲ್ಲದೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ತಲೆಕೆಡಿಸಿಕೊಳ್ಳದೇ ಇದ್ದುದು ಇಂತಹ ಅನಾಹುತಕ್ಕೆ ಆಸ್ಪದ ನೀಡಿದಂತೆ ಆಯಿತು. ಇದೀಗ ತಾನಾಗಿಯೇ ಫ್ಲೆಕ್ಸ್ ದಾರಶಾಹಿ ಆಗಿದ್ದು, ನಗರದಲ್ಲಿ ಎತ್ತರವಾಗಿ ಹಾಕಿರುವ ಯಮದೂತನಂತೆ ಬಾಯಿ ತೆರೆದು ನಿಂತಿರುವ ಅನೇಕ ಫ್ಲೆಕ್ಸ್ಗಳ ಬಗ್ಗೆ ಸಂದೇಹಗಳು ಮೂಡಿದ್ದು, ಅಮಾಯಕರ ಜೀವಹಾನಿ ಆಗುವ ಮುಂಚೆ ಸಂಬಂಧಪಟ್ಟ ಅಧಿಕಾರಿಗಳು, ಜನಪ್ರತಿನಿಧಿಗಳು ಇನ್ನಾದರೂ ಎಚ್ಚೆತ್ತರೆ ಒಳ್ಳೆಯದು.